ಬೆಳ್ಳಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ತನ್ನ ಮೇಲೆ ಸುಳ್ಳು ಪ್ರಕರಣ ಹೊರಿಸಿ ಠಾಣೆಗೆ ಕರೆದು ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ಯುವಕನೋರ್ವ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಾಕಿದ್ದು ವೈರಲ್ ಆಗಿದೆ. ಸುಳ್ಯ ತಾಲೂಕಿನ ಪಾಲ್ತಾಡಿ ಸಮೀಪದ ಮಣಿಕರ ಕೊಡ್ಯಡ್ಕ ನಿವಾಸಿ ಟಿವಿ ರಿಪೇರಿ ಕೆಲಸ ಮಾಡ್ತಾ ಇರುವ ಅಜಿತ್ ಎಸ್ ಎಂಬ ಯುವಕ ಈ ವಿಡಿಯೋದಲ್ಲಿರುವ ವ್ಯಕ್ತಿ ಬೆಳ್ಳಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಾಲು ಸರ್ ಮತ್ತು ಇನ್ನೋರ್ವ ಪೊಲೀಸ್ ಸಿಬ್ಬಂದಿ ತನ್ನ ಮೇಲೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವುದಾಗಿ ಅಜಿತ್ ಆರೋಪಿಸಿದ್ದಾರೆ. ಠಾಣೆಯಲ್ಲಿನ ಆ ದಿನದ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ್ರೆ ಇದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇದು ತಿಳಿಯಬಹುದು ಅಂತ ಅಜಿತ್ ಹೇಳಿದ್ದಾರೆ. ಹಲ್ಲೆಗೊಳಗಾದ ಅಜಿತ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಅಜಿತ್ ಶೇರ್ ಮಾಡಿರುವ ವಿಡಿಯೋದಲ್ಲಿ ಯುವಕನ ಮುಖ ಊದಿಕೊಂಡಿದ್ದು ಪೊಲೀಸರ ಈ ನಡೆಗೆ ಸಾರ್ವಜನಿಕ ವಲಯದಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಕುರಿತು ತಕ್ಷಣವೇ ತನಿಖೆ ನಡೆಸಬೇಕು ಎಂಬ ಮಾತುಗಳು ಕೇಳಿಬಂದಿವೆ. ಬೆಳ್ಳಾರಿ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮಾನಭಂಗ ಮಾಡಿ ನಿಕ್ಕರನ್ನು ಜಾರಿಸಿ ಉರುಬುಳಿ ಮಾಡಿದ್ದಾರೆ. ನನ್ನ ಏನು ತಪ್ಪಿಲ್ಲದೆ ನನ್ನ ಕೆತ್ತನೆ ಹೊಡೆದು ಮುಖ ನೋಡಿ ಹೇಗೆ ಆಗಿದೆ ಅಂತ. ಆದರೆ ಯಾರೂ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಿಲ್ಲ. ಯಾವ ಪೊಲೀಸಿನವರು ಅವರ ಮೇಲೆ ಆ್ಯಕ್ಷನ್ ತಗೊಳ್ತಿಲ್ಲ. 100 ನಂಬರಿಗೆ ಫೋನ್ ಮಾಡಿದೆ. 100 ನಂಬರ್ ಅವರು ನೀವು ಅವ್ರ ಹತ್ರ ಹೋಗಿ ಫೋನ್ ಮಾಡಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಸಿಗಬೇಕು. ನಾನು ತಪ್ಪಿದರೆ ನಾನು ಒಳಗೆ ಕೊಡ್ತೇನೆ. ಇಲ್ಲಾಂದರೆ ಆ ಪೊಲೀಸಿನವರು ಅವರಿಗಾಗುವಂಥ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ಎಲ್ಲರೂ ನನಗೆ ಸಹಾಯ ಮಾಡಬೇಕಾಗಿ ವಿನಂತಿ. ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಬಾಲ ಸೇರಂತಿದ್ದಾರೆ. ಅವರು ನನ್ನ ನೋಡಿದದ್ದು ಮತ್ತೊಬ್ಬರು ಸೇರಿದ್ದಾರೆ. ಅವರ ಹೆಸರು ಗೊತ್ತಿಲ್ಲ. ಅವರು ನಿಕ್ಕರನ್ನೆಲ್ಲ ಜಾರಿಸಿ ನನ್ನ ಡ್ರೆಸ್ಸಲ್ಲಿ ತೆಗೆದು ಉರ್ಬುಳಿ ಮಾಡಿ ಏನೇ ತಪ್ಪು ಮಾಡದೆ ನನ್ನನ್ನು ಆ ಥರ ಎಲ್ಲ ಹಿಂಸೆ ಮಾಡಿದ್ದಾರೆ. ದಯವಿಟ್ಟು ಸಹಾಯ ಮಾಡಬೇಕಾಗಿ